ಬೆಳ್ತಂಗಡಿ ತಾಲೂಕಿನ ಉಜಿರೆಯಲ್ಲಿ ಗ್ರಾಮ ಪಂಚಾಯತ್ ಚುನಾವಣಾ ಮತ ಎಣಿಕೆ ಕೇಂದ್ರದ ಎದುರು ವಿಜಯೋತ್ಸವದ ಸಂದರ್ಭದಲ್ಲಿ ಎಸ್ಡಿಪಿಐ ಕಾರ್ಯಕರ್ತರು ಪಾಕಿಸ್ತಾನ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ್ದು, ಆದರೆ ಬಿಜೆಪಿ ಕಾರ್ಯಕರ್ತರೊಬ್ಬರು ಈ ಘೋಷಣೆಯನ್ನ ಕೂಗಿದ್ದಾರೆ ಎಂದು ತಿರುಚಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ ಎಸ್ಡಿಪಿಐ ಮತ್ತು ಇದನ್ನು ಪ್ರಚಾರ ಮಾಡಿದ ಯೂಟ್ಯೂಬ್ ಚಾನೆಲ್ ಅನ್ನು ರದ್ದು ಮಾಡಬೇಕು ಎಂದು ಬಿಜೆಪಿ ಯುವ ಮೋರ್ಚಾದ ತಾಲೂಕು ಅಧ್ಯಕ್ಷ ಯಶವಂತ ಗೌಡ ಬೆಳಾಲು ಹಾಗೂ ಜಿಲ್ಲಾ ಯುವ ಮೋರ್ಚಾ ಕಾರ್ಯದರ್ಶಿ ಯತೀಶ್ ಶೆಟ್ಟಿ ಒತ್ತಾಯಿಸಿದ್ದಾರೆ. ಇಂದು ಬೆಳ್ತಂಗಡಿ ಪ್ರವಾಸಿ ಬಂಗಲೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಎಸ್ಡಿಪಿಐ ಕಾರ್ಯಕರ್ತರು ಈ ಘೋಷಣೆ ಕೂಗಿರುವುದನ್ನು ಗಮನಿಸಿ 6 ಮಂದಿ ಆರೋಪಿಗಳನ್ನ ಈಗಾಗಲೇ ಬೆಳ್ತಂಗಡಿ ಪೊಲೀಸರು ದಸ್ತಗಿರಿ ಮಾಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ದೇಶಕ್ಕಾಗಿ ಹೋರಾಟ ಮಾಡಿ ದೇಶಕ್ಕೆ ತಾಯಿಯ ಸ್ಥಾನವನ್ನ ನೀಡಿದವರು ಎಂದರು. ಈ ಸಂದರ್ಭದಲ್ಲಿ ಯುವ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ಸುಧಾಕರ್ ಧರ್ಮಸ್ಥಳ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಉಮೇಶ್ ಕುಲಾಲ್, ಮಂಡಲದ ಉಪಾಧ್ಯಕ್ಷ ಪ್ರಮೋದ್ ತಿಡುಪೆ ಉಪಸ್ಥಿತರಿದ್ದರು. ಏನಂದರೆ SDPI ಕಾರ್ಯಕರ್ತರು ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಒಂದು ಘೋಷಣೆಯನ್ನು ಕೂಗುವ ಮುಖಾಂತರ ಹಾಗೆ ಆ ವಿಚಾರವಾಗಿ ನಮಗೆಲ್ಲ ಗೊತ್ತಿದ್ದಾಗೆ 6 ಜನರನ್ನೇನು ದಸ್ತಗಿರಿ ಮಾಡಿ ಈಗಾಗಲೇ ಮಾಡಿ ಆಗಿದೆ. ಆದರೆ ಅದರ ನಂತರ ಒಂದು 3 ದಿನದಲ್ಲಿ ಒಂದು ಹೊಸ ಬೆಳವಣಿಗೆಯನ್ನು ನಾವೇನು ಗಮನಿಸ್ತಿದ್ದೇವೆ. ಏನಂದರೆ BJPಯ ಕಾರ್ಯಕರ್ತರು ಈ ಒಂದು ದೇಶ ವಿರೋಧಿ ಘೋಷಣೆಯನ್ನು ಕೂಗಿದ್ದಾರೆ ಅಂತ ಯಾವುದೋ ಒಂದು BJPಯ ಒಂದು ವಿಜಯೋತ್ಸವದ ವಿಡಿಯೋಕ್ಕೆ ಯಾವುದೋ ಒಂದು ಬೇರೆ ಆಡಿಯೋವನ್ನು ಸೇರಿಸಿ ಏನೊಂದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಅಥವಾ ಒಂದು ಸೋಷಲ್ ಮೀಡಿಯಾದಲ್ಲಿ ಏನು ಹರಿಬಿಟ್ಟಿದ್ದಾರೆ ಅದನ್ನು ನಾವೆಲ್ಲ ಈಗಾಗಲೇ ಗಮನಿಸ್ತೇವೆ. ಅದರಲ್ಲಿ ಮುಖ್ಯವಾಗಿ ಪ್ರಸ್ತುತ ಯೂಟ್ಯೂಬ್ ಚಾನಲ್ ಯಾವುದೇ ಒಂದು ದಿಕ್ಕು ದೆಸೆ ಇಲ್ಲದ ಚಾನಲ್. ಮೊದಲಾಗಿ ಈ ಚಾನಲ್ನಲ್ಲಿ ನಾವು ನಿನ್ನೆ ನೋಡಿದ್ವಿ, ಈ ಒಂದು ವಿಡಿಯೋವನ್ನು ಪ್ರಸಾರ ಮಾಡ್ತಾಯಿದ್ರು. ಈ ಬಗ್ಗೆ ನಾವು ಈಗಾಗಲೇ ಸ್ಟೇಷನ್ನಲ್ಲಿ ಯುವ ಮೋರ್ಚಾದ ಕಡೆಯಿಂದ ಒಂದು ಕಂಪ್ಲೇಂಟನ್ನು ಕೂಡ ನಾವು ಈಗಾಗಲೇ ರಿಜಿಸ್ಟರ್ ಮಾಡಿದ್ದೇವೆ ಅಂತ ನಿಮ್ಮ ಹತ್ರ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಹಾಗೆ ಈ ರೀತಿಯಾಗಿ ಪ್ರಸಾರ ಮಾಡಿ ಒಂದು ಜನರಲ್ಲಿ ತಪ್ಪು ಸಂದೇಶ ಆಗಿರ್ಬೋದು, ಒಂದು ಗೊಂದಲದ ವಾತಾವರಣ ಸೃಷ್ಟಿ ಮಾಡುವಂಥ ಉದ್ದೇಶ. ಹಾಗಾಗಿ ಈ ಚಾನಲನ್ನು ಬ್ಯಾನ್ ಮಾಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಈಗಾಗಲೇ ಅದಕ್ಕೆ ಕಾನೂನು ರೀತಿಯಾದಂಥ ಹೋರಾಟವನ್ನು ಕೂಡ ನಾವು ಮಾಡ್ತಾ ಬಂದಿದ್ದೇವೆ. ಹಾಗೆ ಏನು ನಮ್ಮೊಂದು ಅಮಾಯಕ BJP ಕಾರ್ಯಕರ್ತ ಇದ್ದಾರೆ ಪವನ್ ಅಂತ, ಇವರ ಮೇಲೆ ಕೂಡ ಯಾವುದೇ ಒಂದು ಆಧಾರ ಇಲ್ಲದೇನೆ ನಿರಾಧಾರವಾಗಿ ಒಂದು ವಿನಾಕಾರಣ ಸುಳ್ಳು ಆರೋಪವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಕಾರ್ಯಕರ್ತ ಪವನ್ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಆ ವಿಡಿಯೋವನ್ನು ತಾವೆಲ್ಲರೂ ಕೂಡ ಮಾಧ್ಯಮದ ಮಿತ್ರ ನೋಡಿದ್ದೇವೆ ಅಂತ ಭಾವಿಸ್ತೇನೆ. ಯಾವುದೋ ಒಂದು ವಿಜಯೋತ್ಸವದ ವಿಡಿಯೋಗೆ ವಿಶೇಷವಾಗಿ ಎಲ್ಲೋ ಒಂದು ಕಡೆ ಆ ಕ್ಲಿಯರ್ ಅಷ್ಟು ನಾವು ಸಾಮಾನ್ಯವಾಗಿ ಗಮನಿಸುವಂಥದ್ದು ಒಂದು ಕ್ರೌಡಲ್ಲಿ ಒಂದು ವಾಯ್ಸ್ ಇದ್ದರೆ ಅದು ಅಷ್ಟರಲ್ಲಿ ಕ್ಲಾರಿಟಿ ಇರೋದಿಲ್ಲ. ಆದರೆ ಅವರು ಸೃಷ್ಟಿ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥದ್ದು ನಮಗೆ ಕೇಳ್ತದೆ. ಹಾಗಾಗಿ ಇದನ್ನು ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ತಿಳ್ಕೊಬೋದು. ಇದೊಂದು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾಡಿರ್ತಕ್ಕಂಥ ಆಡಿಯೋ, ಅದು ಸೇರಿಸಿರ್ತಕ್ಕಂಥ ಆಡಿಯೋ. ಅದರಲ್ಲಿ ಅವರು ರೌಂಡ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದಾರೆ ಏನಂತ, ಇವನೇ ಘೋಷಣೆ ಕೂಗಿರುವಂಥದ್ದು ಅಂತ. ಇವತ್ತು ಪವನ್ ಶೆಟ್ಟಿ ಅವತ್ತು ಹಾಕಿರ್ತಕ್ಕಂಥದ್ದು ಬ್ಲೂ ಜೀನ್ಸ್ ಶರ್ಟು, ಅದರಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ವೈಟ್ ಶರ್ಟು. ಬೇಕಾದರೆ ಆ ಫೋಟೋಗಳನ್ನು ನೀವು ತೋರಿಸ್ಬೋದು. ನೋಡಿ, ಪವನ್ ಹೇಳ್ತಾ ಇದ್ದಾರೆ. ಪವನ್ ಹೇಳಿ. ನಾನು ಅವತ್ತು ಹಾಕಿರೋದು ಬ್ಲೂ ಶರ್ಟ್ ಹಾಕಿರೋದು, ಬ್ಲೂ ಜೀನ್ಸ್ ಹಾಕಿರೋದು. ನಾನು ಅವತ್ತು ವೈಟ್ ಶರ್ಟ್ ಹಾಕಲಿಲ್ಲ ನಾನು. ಅದಲ್ಲದೆ ಪಾಕಿಸ್ತಾನ ಮುರ್ದಾಬಾದ್ ಅಂತ ಹೇಳುವಾಗ ನಾನು ಪಾಕಿಸ್ತಾನ ಮುರ್ದಾಬಾದ್ ಅಂತ ಹೇಳುವಾಗ ಸಹ ನಾನು ಆ ಪ್ಲೇಸಲ್ಲಿ ಇರಲಿಲ್ಲ. ನಾನು ಆ ಟೈಮಲ್ಲಿ ಅಂದರೆ ಹೋಗಿ ಬರ್ತಿದ್ದೆ ನಾನು. ಈಗ ಅದು ಅವರು ವೈಟ್ ಶರ್ಟ್ ಹಾಕಿದವನ ಮೇಲೆ ರೌಂಡ್ ಅಪ್ ಮಾಡಿ ಅದು ತೋರಿಸಿದ್ದಾರೆ. ನಾನು ಅವತ್ತು ಹಾಕಿರೋದು ಇದು ನೀಲಿ ಅಂಗಿ ಹಾಕಿರೋದು. ಬೇಕಾದ್ರೆ CC ಕ್ಯಾಮರಾ ಫುಲ್ ಫೋಟೋ ಶಾಸಕರು ಅಲ್ಲಿ CC ಕ್ಯಾಮರಾ ಅಲ್ಲಿ ಬೇಕಾದಲ್ಲಿ ಕವರ್ ಆಗ್ತದೆ. SDM ಡಿಗ್ರಿ ಕಾಲೇಜ್ ಉಂಟು, PU ಕಾಲೇಜ್ ಉಂಟು. ನಾನು ಅಲ್ಲಿ ಮುಂದೆಗಡೆ ಇದ್ದಾಗ ಅದ್ರದ್ದು ಬೇಕಾದರೆ ಫುಟೇಜ್ ತೆಗಿಲಿ, ಅಥವಾ ನಾನು ಉಜಿರೆಯಲ್ಲಿ ಆ ಕಡೆ ಈ ಕಡೆ ಹೋಗಿ ಬರುವಂಥದ್ದಾಗಲಿ ಅದ್ರದ್ದು ಸಹ ಬೇಕಾದರೆ ಫುಟೇಜ್ ಸಿಗ್ತದೆ. ನಾನು ಅವತ್ತು ನೀಲಿ ಅಂಗಿ ಧರಿಸಿದ್ದೇನೆ. ಏನು ವೈಯಕ್ತಿಕ ದ್ವೇಷನ ಈ ರೀತಿಯಾಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ನಾನು ಅದೇ ಮಾನನಷ್ಟ ಮೊಕದ್ದಮೆ ಅವರ ಮೇಲೆ ಹಾಕ್ತೇನೆ ನಾನು. ಮತ್ತು ನನಗೆ ಇನ್ಸ್ಟಾಗ್ರಾಮಲ್ಲೇ ಆಗಿ ಈ ವಿಷಯ ನಂದು ಫೋಟೋ ಎಡಿಟ್ ಮಾಡಿ ಬರುವ ಅರ್ಧ ಗಂಟೆ ಮೊದಲು ನನಗೆ ಒಬ್ಬ TB ಕಲ್ಸ್ ಹಳೆಪೇಟೆ ಗಾಂಧಿನಗರ ನಿವಾಸಿ ಅಸ್ಫಾಕ್ ಅಂತ, ಅವನು ಅರ್ಧ ಗಂಟೆ ಮೊದಲು ನನಗೆ ಇನ್ಸ್ಟಾಗ್ರಾಮಲ್ಲಿ ರಿಕ್ವೆಸ್ಟ್ ಕಳಿಸಿದ್ದಾನೆ.
ನಂದು ಫೋಟೋ ತಗೊಳ್ಲಿಕ್ಕೆ ಇರ್ಬೇಕು ಮೋಸ್ಟ್ಲಿ, ಫೋಟೋ ಅದರಿಂದ ಇನ್ಸ್ಟಾಗ್ರಾಮಿಂದ ತೆಗಿಲಿಕ್ಕೆ. ಅದು ತೆಗೆದ ಒಂದು 40-50 ನಿಮಿಷ ಆಗಬೇಕಾದ್ರೆ ನಂದು ಫೋಟೋ ಎಡಿಟ್ ಆಗಿ ಬಂದಿದೆ. ಒಬ್ಬ ದುಬೈಯಿಂದ ರಿಯಾ ಪೊಮ್ಮಿ ಅಂತ ಒಬ್ಬ ಫಸ್ಟ್ ಅವನು ಪೋಸ್ಟ್ ಮಾಡಿರುವಂಥದ್ದು.